ಹಾಯ್, ನಾನು ನಿಮ್ಮ ವಿಜಯ. ನೀವು ನೋಡ್ತಿದ್ದೀರಾ ವಿಜಯ ಲಾಕ್ಸ್ ಬೆದ್ರ. ನಾನಿವತ್ತೊಂದು ನಿಮಗೆ ಹೊಸ ದೇವಸ್ಥಾನ ತೋರಿಸುವ ಅಂತ. ಅಂದರೆ ಒಡನಬೈಲು ಬಳೆ ಪದ್ಮಾವತಿ ಅಂತ ಭಾರಿ ಹೆಸರುವಾಸಿಯಾದ ದೇವಸ್ಥಾನ. ಹಾಗೆ ನಿಮಗೆ ತೋರಿಸುವ ಅಂತ. ಈಗ ಇಲ್ಲಿ 6 ಗಂಟೆಗೆ ನಾವು ಕಾರಲ್ಲಿ ಕೂತ್ಕೊಂಡಿದ್ದೇವೆ. ಕಾರು ಹೊರಟು ಈಗ ಕಾರ್ಕಳ ರೋಡಿಗೆ ಹೋಗ್ತಾ ಉಂಟು. ಇಲ್ಲಿ ಕಾರ್ಕಳದಿಂದ ಈಗ ನೋಡಿ, ಕಾರ್ಕಳದಿಂದ ನಾವೀಗ ಹೊರಟ್ವಿ. ಅಲ್ಲಿಂದ ಇನ್ನು ನಮಗೆ ತೀರ್ಥಹಳ್ಳಿ ರೋಡಿಗೆ ಹೋಗಬೇಕು. ತೀರ್ಥಹಳ್ಳಿಗೆ ತುಂಬ ಉಂಟು. ಅಂದರೆ ಇಲ್ಲಿಂದ ಮೂಡಬಿದ್ರಿಂದ ನಮಗೆ ಒಡನಬೈಲಿಗೆ 225 ಕಿಲೋಮೀಟ್ರ್ ಆಗ್ತದೆ ಹೋಗಲಿಕ್ಕೆ. ಹಾಗೆ ಬರಲಿಕ್ಕೆ ಒಟ್ಟಿಗೆ 450 ಕಿಲೋಮೀಟ್ರ್ ಜರ್ನಿ ಮಾಡಬೇಕಾಗ್ತದೆ ನಾವು. ಈಗ ನಾವು ಆಗುಂಬೆ ರೋಡಲ್ಲಿ ಹೋಗ್ತಾ ಇದ್ದೇವೆ. ನೋಡಿ, ಇದು ಆಗುಂಬೆ ಘಾಟಿ. ಇದು ತುಂಬ ಸಣ್ಣ ಟರ್ನ್ಗಳು. ಅಂದರೆ ಇದರಲ್ಲಿ ದೊಡ್ಡ ಬಸ್ ಎಲ್ಲ ಹೋಗ್ತಾ ಇಲ್ಲ, ಸಣ್ಣ ಬಸ್ಸುಗಳು ಮಾತ್ರ ಹೋಗೋದು. ಅಂದರೆ ಮಿನಿ ಬಸ್, ಟೆಂಪ, ಕಾರು ಇಂಥದ್ದೆಲ್ಲ ಹೋಗೋದು. ನಾವೀಗ ಆಗುಂಬೆ ಘಾಟಿಯಲ್ಲಿ ಹೋಗ್ತಾ ಇದ್ದೇವೆ. ನೋಡಿ, ನಮಗೆ ಇಲ್ಲಿ ಇರುವವರಿಗೆಲ್ಲ ಘಾಟಿನ ನೋಡೋದು ಒಂದು ಖುಷಿ. ಅಲ್ಲಿ ಘಾಟಿಯಲ್ಲಿ ಕೆಳಗೆ ಎಲ್ಲ ಹೊರಗಡೆ ಎಲ್ಲ ನಿಂತಿದ್ದಾರೆ. ಅದನ್ನ ವೀಕ್ಷಣೆ ಮಾಡಲಿಕ್ಕೆ ತುಂಬ ಜನ ನಿಂತಿದ್ದಾರೆ ಸೈಡಲ್ಲೆಲ್ಲ. ಅದು ನಮಗೆ ಹಾಗೆ ಬಗ್ಗೆ ಎಲ್ಲ ವೀಡಿಯೋ ಮಾಡಲಿಕ್ಕೆ ಆಗೋದಿಲ್ಲ. ನೋಡಿ, ಇಲ್ಲಿ ಸೈಡಲ್ಲೆಲ್ಲ ಹೇಗೆ ಉಂಟು ಅಂತ. ಕೆಳಗೆ ತುಂಬ ಗವಿಯಾಗಿ ಉಂಟು. ಇದು ಮೇಲೆ ಹತ್ತುದಲ್ಲ, ಹಾಗಾಗಿ ಈಚೆ ಸೈಡಲ್ಲಿದ್ದೇವೆ ನಾವು. ನೋಡಿ, ಹೀಗೆ ಉಂಟು. ನೋಡಿ, ಇದು ಈಗ ಈಚೆ ಸೈಡಲ್ಲಿ ಹಿಡಿದಿದ್ದೇನೆ. ನೋಡಿ, ಎಷ್ಟು ದೊಡ್ಡ ಗವಿ ಕೆಳಗೆ. ಇದರಲ್ಲಿ ಅದೇ ಸಣ್ಣ ಸಣ್ಣ ಬಸ್ಸುಗಳು ಮಾತ್ರ ಹೋಗೋದು. ಮತ್ತು ವೀಕ್ಷಣೆಗೆ ಎಲ್ಲ ಸೈಡಲ್ಲಿ ನಿಂತಿರ್ತಾರೆ. ಈಗ ಸ್ವಲ್ಪ ರೋಡೆಲ್ಲ 2 ಬಸ್ ಹೋಗುವ ಹಾಗೆ ಮಾಡಿದ್ದಾರೆ. ಅದರ ಮೊದಲೆಲ್ಲ ಒಂದೇ ಬಸ್ ಹೋಗ್ತಿದ್ದದಂತೆ. ಒಂದು ಹೋದರೆ ಒಂದು ಬರಲಿಕ್ಕೆ ತುಂಬ ಕಷ್ಟ ಆಗ್ತಿತ್ತಂತೆ. ಈಗ ರೋಡೆಲ್ಲ ಚೆನ್ನಾಗಿದೆ, ಮಾತ್ರ ತುಂಬ ಚೆಂದ ಇದೆ. ವೀಕ್ಷಣೆಗೆ ಎಲ್ಲ ತುಂಬ ಚೆನ್ನಾಗಿದೆ. ನೋಡಿ, ಸೈಡೆಲ್ಲ ಪಾಗರ ಎಲ್ಲ ಕಟ್ಟಿದ್ದಾರೆ. 2 ವಾಹನಗಳು ಹೋಗುವಾಗೆಲ್ಲ ಕಷ್ಟ ಆಗ್ತದೆ ಅಂತ. ಹಾಗೆ ನೋಡಿ, ಮೈಂದ್ ಅಂದರೆ ಮಂಜು, ತುಳುವಲ್ಲಿ ಮೈಂದ್ ಅಂತ ಹೇಳ್ತೇವೆ ನಾವು, ಕನ್ನಡದಲ್ಲಿ ಮಂಜು ಎಲ್ಲ. ಹೀಗೆ ಈಗ ಸಾಧಾರಣ ಒಂದು 8 ಗಂಟೆ ಆಯಿತು ಇಲ್ಲೀಗ. ಇನ್ನೀಗ ನಾವು ಮೇಲೆ ಹತ್ತಬೇಕಷ್ಟೇ. ಆಗುಂಬೆ ಘಾಟಿ ಹತ್ತಾ ಇದ್ದೇವೆ. ನೋಡಿ, ಹೇಗೆ ಮಂಜು ಉಂಟು. ತುಂಬ ಚೆನ್ನಾಗಿದೆ ಅಲ್ಲ. ನನಗೆ ತುಂಬಾ ಇಷ್ಟ ಆಯಿತು. ಆದರೆ ಕಾಲೆಲ್ಲ ತುಂಬ ನೋವು ಆಗ್ತುಂಟು ಈಗಲೇ. ಇನ್ನು ಸಂಜೆವರೆಗೆ ಹೇಗೆ ಕೂತ್ಕೊಳ್ಳೋದು ಅಂತ ಯೋಚನೆ ಮಾಡ್ತಾ ಇದ್ದೇನೆ. ಆದರೂ ನೋಡುವಾಗ ಖುಷಿ ಆಗ್ತದೆ ಮಾತ್ರ. ನೋಡಿ, ಟಿಪ್ಪರ್ನವನು ಎದುರಲ್ಲಿ ಹೋಗ್ತಿದ್ದಾನೆ. ಆ ಟಿಪ್ಪರ್ನವನು ಹೋದರೆ ನಮಗೆ ಹಿಂದೆಯಿಂದನೇ ಹೋಗಬೇಕಾಯ್ತು. ಸ್ವಲ್ಪ ಇದು ವೇಟ್ ಮಾಡಿ ಆಚೆ ಹೇಗಾದರೂ ಮುಂದೆ ಹೋದ್ವಿ ನಾವು. ನೋಡಲಿಕ್ಕೆಲ್ಲ ತುಂಬ ಚೆನ್ನಾಗಿದೆ ಅಲ್ಲ. ತುಂಬ ಖುಷಿ ಆಗ್ತಾ ಉಂಟು. ನೋಡಿ, ಟರ್ನ್ ಎಲ್ಲ ಹೇಗೆ ಅಂದರೆ ಕೆಳಗಿಂದ ಮೇಲೆ ಬರುವ ಟರ್ನ್ ತುಂಬ ಮೇಲೆ ಅಪ್ಪೋದು ತುಂಬ ಕಷ್ಟ ಆಗ್ತದೆ. ಹಾಗೆ ಒಳ್ಳೆ ಡ್ರೈವಿಂಗ್ ಗೊತ್ತಿರುವವರು ಮಾತ್ರ ಅಲ್ಲಿ ಹೋಗಬೇಕಾಗ್ತದೆ. ನೋಡಿ, ಸೈಡ್ ಪಾಗರ ಸ್ವಲ್ಪ ಹೋಗಿದೆ. ನೋಡಿ, ನೋಡಿ ಇಲ್ಲಿ ವೀಕ್ಷಣೆಗೆ ನಿಂತಿದ್ದಾರಲ್ಲ ಸೈಡಲ್ಲೆಲ್ಲ. ಆಗುಂಬೆ ನಾವು ಆಗುಂಬೆ ಮೇಲೆ ಬಂದೆ. ಆಗುಂಬೆ ಬಂದು ಈಗ ನೋಡಿ, ಹೋಟೆಲ್ ಅಂದರೆ ರೆಸ್ಟೋರೆಂಟ್. ಇಲ್ಲಿಗೆ ನಾವು ಒಂದು ಕಾಫಿ ಕುಡಿಯುವ ಅಂತ ಹೇಳಿದ್ವಿ. ಈಗ ಕಾಫಿ ಕುಡಿಲಿಕ್ಕೆ ಒಳಗೆ ಹೋಗ್ತಿದ್ದೇವೆ. ಈಗ ಕಾಫಿ ಕುಡ್ದಾಯಿತು. ಮತ್ತು ನಾವು ಅಲ್ಲಿಂದ ಹೊರಟ್ವಿ. ನೋಡಿ, ಇದು ಅಲ್ಲೆಲ್ಲ ಪ್ಲೇಸ್ ಎಲ್ಲ ತುಂಬ ಚೆನ್ನಾಗಿದೆ ಅಲ್ಲ. ನೋಡಿ, ಅದು ನನಗೆ ಇಷ್ಟ ಆಗಿದೆ, ನಾನು ನಿಮಗೆ ತೋರಿಸ್ತಿದ್ದೀನಿ. ನೋಡಿ, ತುಂಬ ಪ್ಲೇಸ್ ಚೆನ್ನಾಗಿದೆ ಅಲ್ಲ. ಒಳ್ಳೆ ಒಳ್ಳೆ ಪ್ಲೇಟ್ಗಳು.
ಈಗ ತೀರ್ಥಹಳ್ಳಿಗೆ ಬಂದು ನಾವು ರೆಸ್ಟೋರೆಂಟಿಗೆ ಹೋದ್ವಿ. ಅದರ ಒಳಗಿದ್ದು ವೀಡಿಯೋ ಮಾಡಲಿಲ್ಲ, ಯಾಕಂದರೆ ತುಂಬ ಲೇಟ್ ಆಗ್ತದೆ ಅಂತ. ಅಲ್ಲಿ ನಾವು ಇಡ್ಲಿ ವಡೆ ಸಾಂಬಾರು ತಗೊಂಡ್ವಿ, ತುಂಬ ಚೆನ್ನಾಗಿತ್ತು. ಮತ್ತು ಹಾಗೆ ಬೆಳಗಿನ ಹೊತ್ತಲ್ಲ, ಹಾಗೆ ನಾನು ಚಹಾ ತಗೊಂಡೆ, ಅವರೆಲ್ಲ ಕಾಫಿ ತಗೊಂಡ್ರು. ತುಂಬ ಚೆನ್ನಾಗಿತ್ತು, ಟೇಸ್ಟಿಯಾಗಿತ್ತು. ಈಗ ಅಲ್ಲಿಂದ ಹೊರಟು ಈಗ ತೀರ್ಥಹಳ್ಳಿಗೆ ಹೋಗ್ತಾ ಇದ್ದೀವಿ. ತೀರ್ಥಹಳ್ಳಿಗೆ ಅಲ್ಲಿಂದ ಕೂಡ ಒಂದು 60 ಕಿಲೋಮೀಟ್ರ್ಗಿಂತ ಜಾಸ್ತಿ ಉಂಟು. ಎಷ್ಟು ಉಂಟು ಅಂತ ನಾನೀಗ ಗಮನಿಸಲಿಲ್ಲ, ತುಂಬ ದೂರ ಉಂಟು ಇನ್ನೂ ಕೂಡ. ಹಾಗೆ ನೋಡಿ, ಇದು ಸಿಟಿಯಲ್ಲಿದ್ದು ಆಗುಂಬೆ ದಾಟಿ ಹೋಗುವಾಗ ತುಂಬ ಚೆನ್ನಾಗಿದೆ ಅಲ್ಲ. ಮತ್ತು ಕಾಫಿಯೆಲ್ಲ ತುಂಬ ಚೆನ್ನಾಗಿತ್ತು, ನನಗೆ ಇಷ್ಟ ಆಯಿತು ಅಲ್ಲಿ. ಯಾಕಂದರೆ ನಮ್ಮ ಇಲ್ಲಿ ಮೂಡುಬಿದ್ರೆ ಆಚೆ ಎಲ್ಲ ನಾವು ಕುಡಿತಿದ್ದದ್ದಲ್ಲ, ಅಲ್ಲಿ ಚೆನ್ನಾಗಿತ್ತು. ಆಚೆ ಎಲ್ಲ ಹೇಗಿರ್ತದೆ ಅಂತ ಯೋಚನೆ ಎಲ್ಲ ಮಾಡಿದ್ದೆ, ಆದರೆ ಪರವಾಗಿಲ್ಲ. ಅಲ್ಲಿದ್ದು ಇದು ರೆಸ್ಟೋರೆಂಟಲ್ಲಿ ತುಂಬ ಚೆನ್ನಾಗಿತ್ತು, ಎಲ್ಲರಿಗೂ ಇಷ್ಟ ಆಯಿತು ನಮಗೆ. ಮತ್ತು ನಾವು ಅದು ಇದು ಬೇರೆ ಅಂತ ಟೈಮ್ ವೇಸ್ಟ್ ಮಾಡಲಿಕ್ಕೆ ಹೋಗಲಿಲ್ಲ, ಹಾಗೆ ಸೀದಾ ಬಂದ್ವಿ ನಾವು. ಈಗ ನೋಡಿ ಇಲ್ಲಿ ಬಂದ್ವಿ. ಈಗ ಸಾಧಾರಣ ಸ್ವಲ್ಪ ಹತ್ತಿರ ಆಗ್ತಾ ಇದ್ದೇವೆ, ಅಂದರೆ ತೀರ್ಥಹಳ್ಳಿಗೆ. ಮತ್ತು ಇಲ್ಲ, ತೀರ್ಥಹಳ್ಳಿ ಸಾಗರ, ಮತ್ತು ತೀರ್ಥಹಳ್ಳಿಯಿಂದ ಮತ್ತೆ ಸಾಗರಕ್ಕೆ ಹೋಗ್ಬೇಕು ನಾವು. ಈಗ ತೀರ್ಥಹಳ್ಳಿ ಬರಲಿಲ್ಲ, ತೀರ್ಥಹಳ್ಳಿ ಆದಮೇಲೆ ಸಾಗರಕ್ಕೆ ಹೋಗಬೇಕು. ನೋಡಿ ಈಗ ಇದು ಪೇಟೆ ನೋಡಿ, ತುಂಬ ಚೆನ್ನಾಗಿದೆ ಅಲ್ಲ. ನಮ್ಮ ಡ್ರೈವರ್ ಕೂಡ ಹಾಗೆ, ಡ್ರೈವರ್ ಅಂದರೆ ಡ್ರೈವರ್ ಅಲ್ಲ, ಅವರು ನಮ್ಮ ಜೊತೆಯಲ್ಲಿ ಇದ್ದವರು, ಅವರ ತಮ್ಮ. ಹಾಗೆ ಅವರು ತುಂಬ ಡ್ರೈವಿಂಗ್ ಎಲ್ಲ ತುಂಬ ಚೆನ್ನಾಗಿ ಮಾಡ್ತಾರೆ. ಹಾಗೆ ತುಂಬ ಫಾಸ್ಟೂ ಅಲ್ಲ, ತುಂಬ ಸ್ಲೋನೂ ಅಲ್ಲ, ತುಂಬ ಚೆನ್ನಾಗಿ ಡ್ರೈವಿಂಗ್ ಮಾಡ್ತಾರೆ. ನಮಗೆ ಬೋರ್ ಆಗಲಿಲ್ಲ, ಹಾಗೆ ಮಾತಾಡ್ತಾ ಹೋದ್ವಿ. ಈಗ ಸಾಗರ ಇದು ತೀರ್ಥಹಳ್ಳಿ ಬಂತು ನೋಡಿ. ತೀರ್ಥಹಳ್ಳಿ ಪೇಟೆ ದೊಡ್ಡದುಂಟು, ಚೆನ್ನಾಗಿದೆ, ತುಂಬ ಚೆನ್ನಾಗಿದೆ. ಮಯೂರ ರೆಸ್ಟೋರೆಂಟ್ ಇತ್ತು, ನಾವು ಅಲ್ಲಿಗೂ ಹೋಗಲಿಲ್ಲ. ಈಗ ನಾವು ಹೋದ್ವಲ್ಲ, ಅದ್ರದ್ದು ರೆಸ್ಟೋರೆಂಟ್ ಹೆಸರು ಕೂಡ ನಾನು ಅಷ್ಟು ಗಮನಿಸಲಿಲ್ಲ. ಅದು ಹೊಸತ್ತಾದದ್ದಂತೆ, ತುಂಬ ಚೆನ್ನಾಗಿದೆ, ಅದು ಚೆನ್ನಾಗಿತ್ತು ಹಾಗೆ. ಮತ್ತು ಈಗ ನೋಡಿ ತೀರ್ಥಹಳ್ಳಿ ದಾಟಿ ಈಗ ಇನ್ನು ನಾವು ಇದಕ್ಕೆ ಸಾಗರಕ್ಕೆ ಹೋಗ್ಬೇಕು. ಅಂದರೆ ಫುಲ್ಲು ನಾವು ವಿಡಿಯೋ ಮಾಡಲಿಕ್ಕೆ ಆಗೋದಿಲ್ಲ, ತುಂಬ ಲೆಂತ್ ಆಗ್ತದೆ ಅಂತ ಅಲ್ಲಲ್ಲಿ ಕಟ್ ಮಾಡಿದ್ದೇನೆ. ಪ್ಲೇಸ್ ಎಲ್ಲ ನಿಮಗೆ ಇಷ್ಟ ಆಯಿತಾ? ನನಗೆ ತುಂಬ ಇಷ್ಟ ಆಗಿದೆ ಅಂತ ನಾನು ಸ್ವಲ್ಪ ತೋರಿಸ್ತಾ ಇದ್ದೀನಿ ನೋಡಿ. ಮತ್ತು ತಾವರೆ ಗಿಡಗಳೆಲ್ಲ ಇರ್ತವಲ್ಲ ನೀರಲ್ಲಿ, ಅದು ಕೂಡ ತುಂಬ ಚೆನ್ನಾಗಿದೆ. ಅದರದ್ದು ಬೀಜನೆಲ್ಲ ತಿಂತಾರೆ, ಆದರೆ ನಮಗೆಲ್ಲ ತೆಗಿಲಿಕ್ಕೆ ಆಗೋದಿಲ್ಲ, ಎಲ್ಲ ಸಲ ಬೇಕಾಗ್ತದೆ. ಇಳಿದು ಆ ಊರಿನವರ ಅದನ್ನೆಲ್ಲ ತೆಗಿಬೋದು, ನಮಗೆಲ್ಲ ಆಗೋದಿಲ್ಲ. ನೋಡಿ ಇಲ್ಲೆಲ್ಲ ಈ ಪ್ಲೇಸ್ ಎಲ್ಲ ತುಂಬ ಚೆನ್ನಾಗಿದೆ. ನಮಗೆಲ್ಲ ಇಂಥ ಕಾಡೆಲ್ಲ ಸಿಗೋದಂದ್ರೆ ತುಂಬ, ನಮ್ಮ ಊರಲ್ಲೆಲ್ಲ ಎಷ್ಟು ನೋಡಿ. ಈಗ ನಾವು ಸಾಗರಕ್ಕೆ ಬಂದ್ವಿ. ನೋಡಿ ಜೋಗಕ್ಕೆ ಬಂದ್ವಿ ನಾವು. ಈಗ ಜೋಗದಲ್ಲಿದ್ದೇವೆ. ಅಂದರೆ ನಾವು ಈಗ ಒಡನಬೈಲಿಗೆ ಹೋಗೋ ಕಾರಣ ಒಳಗೆ ಹೋಗಲಿಲ್ಲ, ನಾವಿಲ್ಲಿ ಹೊರಗಿಂದ ಸ್ವಲ್ಪ ಸೆರೆ ಹಿಡಿದದ್ದಷ್ಟೇ, ಒಳಗೆ ಹೋಗಲಿಲ್ಲ. ಹೋದರೆ ನಮಗೆ ಲೇಟ್ ಆಗ್ತದೆ, ಅದಕ್ಕೋಸ್ಕರ. ನೋಡಿ ಇಲ್ಲಿ ಸೈಡಲ್ಲಿ ಇದು ಅಲ್ಲಿ ಪಾರ್ಕಿಂಗ್ ಮಾಡಿದಲ್ಲಿ ಬಂದು ನಾನು ಸ್ವಲ್ಪ ಅಲ್ಲಿ ಸೆರೆ ಹಿಡಿದಿದ್ದೇನೆ, ಅಂದರೆ ನಿಮಗೆ ಸ್ವಲ್ಪ ತೋರಿಸುವಂತ. ಹಾಗೆ ಎಲ್ಲರೂ ಜೋಗಕ್ಕೆ ಹೋಗುವವರೇ ಜಾಸ್ತಿ, ಎಲ್ಲ ಹೋಗ್ತಾರೆ ಟೂರಿಗೆ. ಆದರೆ ನಾವು ಕೂಡ ಹೋಗಿದ್ದೇವೆ ಮೊದಲು,
ಈಗ ನಾನು ಸ್ವಲ್ಪ ಅಂದರೆ ಇಲ್ಲಿಗೆ ಬಂದಿದ್ದೇವಲ್ಲ ಅಂತ ಸ್ವಲ್ಪ ತೋರಿಸಿದೆ ಅಷ್ಟೇ. ಒಳಗೆ ಹೋದರೆ ಸಾಧಾರಣ 1 ಗಂಟೆ ಹೊತ್ತಾದರೂ ಬೇಕಾಗ್ತದೆ. ನಮಗೆ ಇನ್ನು ಇಲ್ಲಿಂದ ಹೋಗಲಿಕ್ಕಿದೆ ಅಲ್ಲ, ಅದಕ್ಕೋಸ್ಕರ ನಾನು ಹೆಚ್ಚಿದು ಮಾಡಲಿಲ್ಲ, ಇಲ್ಲಿ ಸ್ವಲ್ಪ ತೋರಿಸಿದಷ್ಟೇ. ಹೇಗೆ ನಿಮಗೆ ಇಷ್ಟ ಆಯಿತಾ? ಇಷ್ಟ ಆದರೆ ಲೈಕ್ ಮಾಡಿ, ಹಾಗೆ ಕಮೆಂಟ್ ಮಾಡಿ ಹೇಗೆ ಆಗಿದೆ ವಿಡಿಯೋ ಅಂತ. ಇದು ನೋಡಿ, ಈಗ ನಾವು ಬಂದ್ವಿ ಇಲ್ಲಿ, ಅಲ್ಲಿಂದ ನಾವು ಬಂದ್ವಿ. ಈಗ ಇದು ಒಡನಬೈಲಲ್ಲಿ ನೋಡಿ ತುಂಬ ಕಾರುಗಳೆಲ್ಲ ನಿಂತಿದೆ, ಎಲ್ಲ ವಾಹನಗಳು ತುಂಬ ಬಂದಿದೆ. ಅಂದರೆ ಇಲ್ಲಿದು ಏನು ವಿಶೇಷತೆ ಅಂದರೆ ಯಾರು ತುಂಬ ಕಷ್ಟದಲ್ಲಿದ್ದಾರೆ, ಅಂದರೆ ಇಲ್ಲಿ ಆಸುಪಾಸಿನವರೆಲ್ಲ ತುಂಬ ಜನ ಬರ್ತಾರಂತೆ. ನಮಗೆ ಗೊತ್ತಿರಲಿಲ್ಲ. ಇತ್ತೀಚೆಗೆ ಯಾರ ಹೇಳಿದರು ಅಲ್ಲಿಗೊಮ್ಮೆ ಹೋಗಿ ಬನ್ನಿ, ಪ್ಲೇಸ್ ತುಂಬ ಚೆನ್ನಾಗಿದೆ ಅಂತೆಲ್ಲ ಹೇಳಿದರು. ಪ್ಲೇಸ್ ಮಾತ್ರ ಅಲ್ಲ, ದೇವರ ಒಂದು ಆಶೀರ್ವಾದ ಕೂಡ ಎಲ್ಲರಿಗೆ ಇದೆ. ಹಾಗೆ ಅವರು ಕೇಳಿದ್ದೆಲ್ಲ ಆಗ್ತದೆ, ಒಳ್ಳೆ ಕಷ್ಟದಲ್ಲಿರೋರನ್ನ ಇದು ರಕ್ಷಿಸ್ತಾರೆ ಅಂತೆಲ್ಲ ಹೇಳಿದರು. ಹಾಗೆ ವಿಡಿಯೋ ಕೂಡ ಮಾಡಿದ್ರಂತೆ ಮೊದಲು, ಅದು ನಾನು ನೋಡಲಿಲ್ಲ. ನೋಡಿ, ಇದು ಒಡನಬೈಲು ಬಳೆ ಪದ್ಮಾವತಿ ಅಂತ. ಇಲ್ಲಿ ತುಂಬ ಚೆನ್ನಾಗಿದೆ. ಒಮ್ಮೆ ಬನ್ನಿ, ಒಮ್ಮೆ ಬಂದು ನಿಮ್ಮ ಏನಾದರೂ ಕಷ್ಟ ಇದ್ದರೆ ಅಲ್ಲಿ ಹೇಳಿಕೊಂಡ್ರೆ ನೆರವೇರ್ತದೆ ಅಂತ ಹೇಳ್ತಾರೆ. ನಾವು ಕೂಡ ಫಸ್ಟು ಹೋಗಿದ್ದೇವೆ, ನಮಗೆ ಎಂಥ ಒಳ್ಳೆಯದಾಗ್ತದೆ, ಏನು ಒಳ್ಳೆಯದಾಗಬೇಕು ಅಂತ ಹೋಗಿದ್ದೇವೆ. ಹಾಗೆ ದೇವರು ಒಳ್ಳೇದು ಮಾಡ್ತಾರಂತ ನಂಬಿಕೆ ನಮಗೆ. ನೀವು ಕೂಡ ಒಮ್ಮೆ ಹೋಗಿ ಟೈಮ್ ಇದ್ದರೆ, ನಮ್ಮ ಕಷ್ಟಗಳನ್ನು ನಿವಾರಣೆ ಮಾಡಿಕೊಳ್ಳಿಕ್ಕೋಸ್ಕರ ಹೋಗಿ. ಅಲ್ಲಿಂದ ಜೋಗದಿಂದ 11 ಕಿಲೋಮೀಟ್ರ್ ಉಂಟು ಅಲ್ಲಿ ಹೋಗಲಿಕ್ಕೆ. ನೋಡಿ, ಇದು ಲಕ್ಕಿ ರಕ್ಷ ಅಂತ, ಲಕ್ಕಿ ರಕ್ಷ ಅಂತ. ಅಂದರೆ ತುಳುವಲ್ಲಿ ನೆಕ್ಕಿದ ಗಿಡ ಅಂತ ಹೇಳ್ತಾರೆ. ಕರಿ ನೆಕ್ಕಿ ಅಂದರೆ ಕಪ್ಪು ಉಂಟಲ್ಲ, ಅದಕ್ಕೆ ಕರಿ ನೆಕ್ಕಿ ಅಂತ ಹೇಳ್ತಾರೆ ತುಳುವಲ್ಲಿ. ಕನ್ನಡದಲ್ಲಿ ಲಕ್ಕಿ ರಕ್ಷ ಅಂತ ಹೇಳ್ತಾರೆ. ಅದು ತುಂಬ ಒಂದು ಪವರ್ಫುಲ್ ಉಂಟು ಆ ಗಿಡ, ಹಾಗಂತ ಹೇಳ್ತಾರೆ. ನೋಡಿ, ಇಲ್ಲಿ ದೇವರ ಹಿಂದುಗಡೆ ಉಂಟು, ಹಾಗೆ ಮುಂದುಗಡೆ ಒಂದು ಗಿಡನೂ ಉಂಟು ನೋಡಿ. ಇದು ದೇವಸ್ಥಾನದ ಸೈಡಲ್ಲಿ ಹೊರಾಂಗಣ ನೋಡಿ, ತುಂಬ ಚೆನ್ನಾಗಿದೆ. ತುಂಬ ಒಂದು ಜನಜಂಗುಳಿ ಇದ್ದರೂ ಕೂಡ ತುಂಬ ಕಿರಿಕಿರಿ ಅಂತ ಇಲ್ಲ, ತುಂಬ ಚೆನ್ನಾಗಿದೆ ನೋಡಿ. ಇದು ಒಂದು ನೋಡಿ ಬರೆದಿದ್ದಾರಲ್ಲ, ಅಮ್ಮನವರ ಲಕ್ಕಿ ರಕ್ಷ ಅಂತ. ನಾವು ಹೋದರೆ ಊಟಕ್ಕೆ ಎಂತ ಮಾಡೋದಪ್ಪ ಅಂತ ಯೋಚನೆ ಮಾಡುವ ಅಗತ್ಯ ಇಲ್ಲ, ಅಲ್ಲೇ ಊಟ ಉಂಟು. ಹಾಗೆ ಹೋದವರಿಗೆಲ್ಲ ಊಟ ಇರ್ತದೆ. ಮತ್ತು ಇಲ್ಲಿ ಈ ನಾಗದೋಷ ಇರುವವರೆಲ್ಲ ಇಲ್ಲಿ ಪರಿಹಾರ ಆಗದಿದ್ದರೆ ಇಲ್ಲಿ ಆಗ್ತದೆ ಅಂತ ಹೇಳ್ತಾರೆ. ನೋಡಿ, ಇಲ್ಲಿ ನಾಗದೇವತೆ ಒಡನಬೈಲು ಅಂತ ಹಾಕಿದ್ದಾರೆ ನೋಡಿ ಇಲ್ಲಿ. ಮತ್ತು ಇದು ದೊಡ್ಡ ನಾಗ, ನಾನು ನೋಡಿದ್ರಲ್ಲೇ ಇದು ಸೆಕೆಂಡ್ ಟೈಮ್ ಅಂತ ಹೇಳ್ಬೋದು. ಮತ್ತೊಂದು ಬೇರೆ ನೋಡಿದ್ದೆ, ಆದರೆ ಇದು ಇಂಥ ಒಂದು ನಾಗನ ಕಲ್ಲನ್ನು ನೋಡೋದು ಫಸ್ಟ್ ಇದು ನಾನು. ಯಾಕಂದರೆ ಈ ರೀತಿದ್ದು ನಾನು ಎಲ್ಲಿ ನೋಡಲಿಲ್ಲ. ಇದು ಮುಕ್ತಿ ನಾಗ ಅಂತ ಹೇಳ್ತಾರೆ ಇದಕ್ಕೆ. ಎಲ್ಲಿ ಇದು ಸಿಕ್ಕದಿರೋದು ಮುಕ್ತಿ ಇಲ್ಲಿ ಸಿಗ್ತದೆ ಅಂತ ಹೇಳ್ತಾರೆ. ಅದು ಸಿಗಬೇಕಾದ್ರೆ ಅಲ್ಲಿ ನಾವು ಗುರೂಜಿ ಹತ್ರ ಮಾತಾಡಿ ಮತ್ತು ನಾವು ಅದಕ್ಕೆ ಹರಕೆ ಹೇಳುವಂಥದ್ದೆಲ್ಲ ಮಾಡಬೇಕಾಗ್ತದೆ ನೋಡಿ. ಮುಕ್ತಿ ನಾಗಂದು ಅಲ್ಲಿ ಹೇಳಿ ನೋಡಿ ಮತ್ತು ನಾವು ಹರಕೆ ಎಲ್ಲ ಹೇಳಬೇಕಾಗ್ತದೆ. ಹಾಗೆ ಅವರು ಏನು ಹೇಳ್ತಾರೆ ಹಾಗೆ ಮಾಡಿದರೆ ಆಯ್ತಂತೆ. ನೋಡಿ, ಪ್ಲೇಸ್ ಚೆನ್ನಾಗಿದೆ ಅಲ್ಲ. ಇನ್ನು ಇಲ್ಲಿ ಮುಂದೆ ಸ್ವಲ್ಪ ದಾರಿಯಲ್ಲಿ ಅಲ್ಲಿ ಮುಂದೆ ಒಂದು ದೇವಸ್ಥಾನ ಉಂಟು, ಅಲ್ಲಿ ಬಳೆ ಪದ್ಮಾವತಿ ಅಂತ. ಇಲ್ಲಿ ಪದ್ಮಾವತಿ, ಇದು ಪದ್ಮಾವತಿ ದೇವಸ್ಥಾನ. ಈಗ ಲೈನ್ ನಿಂತಿದ್ದೇವೆ ನಾವು ನೋಡಿ, ದೇವಸ್ಥಾನದ ಒಳಗೆ ಹೋಗಲಿಕ್ಕೆ ಇದು ಲೈನ್ ನಿಂತಿದ್ದೇವೆ. ಒಳಗೆ ಎಲ್ಲ ವೀಡಿಯೋ ಮಾಡಲಿಕ್ಕೆ ಆಗ್ತದೆಲ್ಲೋ ಗೊತ್ತಿಲ್ಲ. ಹಾಗೆ ಆದಷ್ಟು ನಾನು ಮಾಡ್ತೇನೆ ವೀಡಿಯೋ, ನಿಮಗೆ ಇಷ್ಟ ಆಗ್ತದೆ ಅಂತ ಅಂದ್ಕೊಳ್ತೇನೆ. ಯಾಕಂದರೆ ನೋಡದಿದ್ದವರಿಗೆ ಸ್ವಲ್ಪ ನೋಡುವಂಥ ಅವಕಾಶ ಸಿಗಲಿ ಅಂತ. ಅದ ನಂತರ ನೀವು ಒಮ್ಮೆ ಟೈಮ್ ಸಿಕ್ಕಾಗ ಎಲ್ಲ ಯಾವಾಗಾದರೂ ಕಷ್ಟ ಇರುವವರು ಬಂದು, ಹಾಗೆ ಇಷ್ಟ ಆದವರು ಅಲ್ಲಿಂದನೊಂದು ಪ್ರಾರ್ಥನೆ ಮಾಡಿಕೊಳ್ಳಿ. ಒಳಗಿನ ಕೋಶ ತುಂಬ ಚೆನ್ನಾಗಿದೆ ಅಲ್ಲ. ಇದು ಕೆಳಗಿನ, ನಿಮಗೆ ನಾನು ಹೋಗೋದು ತೋರಿಸಿಲ್ಲ. ಇದು ಕೆಳಗೆಂದು ಹೇಳಿದೆಲ್ಲ ಬಳೆ ಪದ್ಮಾವತಿ ಅಂತ.
ಇದು ಬಳೆ ಪದ್ಮಾವತಿ ದೇವಸ್ಥಾನ ನೋಡಿ. ಅಲ್ಲಿ ನನಗೆ ನಿಮಗೆ ಒಳಗೆ ಬರುವಾಗ ತೋರಿಸಿದಲ್ಲ ಆ ದೇವಸ್ಥಾನ ಅಲ್ಲ ಇದು, ಅದಕ್ಕಿಂತ ಕೆಳಗಿದ್ದು. ಇದು ಬಳೆ ಪದ್ಮಾವತಿ ಅಂತ. ಇಲ್ಲಿ ಎಲ್ಲ ಬಳೆ ಎಲ್ಲ ಅಲ್ಲಿ ಕೊಡ್ತಾರೆ. ನಾವು ಅಲ್ಲಿಂದ ಆಯಿತು, ಈಗ ಎಲ್ಲ ದೇವರಿಗೆಲ್ಲ ಕೈ ಮುಗ್ದೆಲ್ಲ ಆಯಿತು. ಅಲ್ಲಿಂದ ಈಗ ನಾವು ಹೊರಟಿದ್ದೇವೆ. 5:30 ಗಂಟೆಗೆ ಹೊರಟಿದ್ದೇವೆ. ಹೊರಟು ಈಚೆ ಹೊರಡುವಾಗ ನಿಮ್ಮ ಅದು ವಿಡಿಯೋ ಮಾಡಬೇಕು ಅಂತ ಇದ್ದೆ, ಮಾಡಲಿಕ್ಕಾಗಲಿಲ್ಲ. ಹಾಗೆ ನಾನೀಗ ಹೊರಟು ನಾವು ಈಗ ರಾತ್ರಿ ಸಾಧಾರಣ ಅಲ್ಲಿ 8 ಗಂಟೆ ಟೈಮಲ್ಲಿ ಈಗ ವಿಡಿಯೋ ಮಾಡಿದ್ದು ನೋಡಿ. ಅಲ್ಲಿಂದ ನಾವು 5 ಗಂಟೆಯಿಂದ ಹೊರಟು ಸ್ವಲ್ಪ ಈಚೆ ಬಂದ ಮೇಲೆ ನಾನು ನಿಮ್ಮ ಹತ್ರ ಹೇಳ್ತಾ ಇದ್ದೇನೆ. ಈಗ ರಾತ್ರಿ ಆಯ್ತಲ್ಲ, ಮತ್ತೆ ನನಗೆ ಅಲ್ಲಿ ವಿಡಿಯೋ ಮಾಡ್ಕೊಂಡು ನಿಲ್ಲಲಿಕ್ಕೆ ಟೈಮ್ ಸಾಕಾಗಲಿಲ್ಲ. ನಮಗೇನು ಬರುವಾಗ ತುಂಬ ಹೊತ್ತಾಗ್ತದೆ. ಸಾಧಾರಣ ಡ್ರೈವರ್ ಹೇಳಿದರು ಒಂದು 12 ಗಂಟೆ ಆಗಬಹುದು ನಮಗೆ ಹೋಗಲಿಕ್ಕೆ ಅಂತ. ಹಾಗೆ ಆದಷ್ಟು ಮಾಡಿದ್ದೇನೆ. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ನಾನು ಇನ್ನೊಂದು ಒಳ್ಳೆ ವಿಡಿಯೋದೊಂದಿಗೆ ಸಿಗ್ತೇನೆ. ಬಾಯ್.